ಊರಿನ ಯುವಕ ಮಂಡಲಗಳು ಬೆಳೆಯುವ ರೀತಿ ನೀತಿ ನೋಡಿದ್ರೆ ಅದ್ಭುತ. ಅದರಲ್ಲೂ ಕೋಟ ಎಂಬ ಗ್ರಾಮೀಣ ಭಾಗದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಹುಟ್ಟುಹಾಕಿ ಅರ್ಥಪೂರ್ಣ ವ್ಯವಸ್ಥೆಯೆಡೆ ಕಾರ್ಯಕ್ರಮ ರೂಪಿಸುವ ಕೋಟದ ಪಂಚವರ್ಣ ಯುವಕ ಮಂಡಲಗಳ ಕಾರ್ಯ ಶ್ಲಾಘನೀಯ. ಅದರಲ್ಲೂ ಅಕ್ಷರ ಸಂತ ಹರೇಕಳ ಹಾಜಬ್ಬ ಪ್ರಶಸ್ತಿ ನೀಡ್ತಾ ಇರೋದು ಅರ್ಥಪೂರ್ಣ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಅಂತ ಮುಜರಾಯಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಅವರು ಕೋಟ ಪಂಚವರ್ಣ ಯುವಕ ಮಂಡಲದ 22ನೇ ವರ್ಷದ ಪಂಚವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅಕ್ಷರ ಸಂತ ಹರೇಕಳ ಹಾಜಬ್ಬ ಅವರಿಗೆ ಪಂಚವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿ, ಹಾಜಬ್ಬ ಕಟ್ಟಿ ಬೆಳೆಸಿದ ಸರ್ಕಾರಿ ಶಾಲೆಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಜೊತೆಗೆ ಶಾಲೆಯನ್ನ ಪೂರ್ಣ ಪ್ರಮಾಣದಲ್ಲಿ ದುರಸ್ತಿ ಮಾಡುವುದಲ್ಲದೆ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಅನುದಾನವನ್ನ ನೀಡಲಾಗುವುದು ಎಂದರು. ಸಮಾಜ ಜೊತೆ ಓರೆಕೋರೆಗಳ ಜೊತೆ ಬಡಿದಾಡಲಿಕ್ಕೆ, ಯಾರೋ ಕಟ್ಟ ಕಡೆ ಬಡವರಿಗೆ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ, ತನ್ನ ಕೊಡವರಿಗೆ ಬಡಿದಾಡುವವರ ಜೊತೆಗೆ ಅಕ್ಷರ ಕಲಿಸುವಂತ ಅಕ್ಷರ ಸಂತ ಹಾಜಪ್ಪನಿಗೆ ನೀವು ಮಾಡಿದಂತ ಸನ್ಮಾನಗಳಿದೆಯಲ್ಲ, ನಿಮ್ಮ ಪ್ರಶಸ್ತಿ ಸಾರ್ಥಕ ಆಯಿತು ಅಂತ ಮತ್ತೊಮ್ಮೆ ಹೇಳಲಿಕ್ಕೆ ನೀವು ಸಂತೋಷ ಅಂತ ಹೇಳಿದ್ದೆ. ಸಮಾಜದ ಕಟ್ಟ ಕಡೆ ಮನುಷ್ಯನಿಗೆ ಸಿಕ್ಕಿರುವಂತಹ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳಿದೆಯಲ್ಲ, ಅದೇ ಸಂವಿಧಾನದ ಆಶಯ ಅಂತ ತಿಳ್ಕೊಂಡ ನಾನು. ಅಂತ ವಿಚಾರದ ಬಗ್ಗೆ ಹರೇಕಳ ಹಾಜಪ್ಪರಿಗೆ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದವರಿಗೆ ಇಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ನಿಮಗೆ ಅಭಿನಂದನೆಗಳನ್ನು ಹೇಳಿ ಒಂದು ಮಾತನ್ನು ಉಲ್ಲೇಖಿಸಬೇಕು. ಹರೇಕಳ ಹಾಜಪ್ಪನವರು ಅರ್ಧಕ್ಕೆ ನಿಲ್ಲಿಸಿರುವಂತಹ ಶಾಲೆಯನ್ನ ನಮ್ಮ ಕರ್ನಾಟಕ ಸರ್ಕಾರ ಪೂರ್ಣ ಮಾಡಿ ಅದನ್ನ ದುರಸ್ತಿ ಮಾಡುತ್ತೆ ಮತ್ತು ಅವರ ಅಭಿವೃದ್ಧಿ ಬೇಕಾದಂಥ ಅನುದಾನವನ್ನು ಒದಗಿಸುತ್ತೆ ಮತ್ತು ತಕ್ಷಣ 10 ಲಕ್ಷ ರೂಪಾಯಿನ ಸರ್ಕಾರದಿಂದ ಬಿಡುಗಡೆ ಮಾಡಿ ಅದಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯ ಒದಗಿಸುತ್ತೇವೆ ಎನ್ನುವಂಥ ವಿಶ್ವಾಸದ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಾರಂಭವನ್ನ ಕೋಟ ಗೀತಾನಂದ ಫೌಂಡೇಶನ್ ಪ್ರವರ್ತಕ ಆನಂದ್ ಸಿ ಕುಂದರ್ ಉದ್ಘಾಟಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನ ಕೋಟ ಪಂಚವರ್ಣ ಯುವಕ ಮಂಡಲದ ಅಧ್ಯಕ್ಷ ಗಿರೀಶ್ ಆಚಾರ್ಯ ವಹಿಸಿದ್ರು. ಉದ್ಯಮಿ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಶುಭಾಶಯ ಕೋರಿದ್ರು. ಇದೇ ಸಂದರ್ಭದಲ್ಲಿ ಪಂಚವರ್ಣ ರಾಜ್ಯೋತ್ಸವ ವಿಶೇಷ ಪುರಸ್ಕಾರವನ್ನ ಕೋಡಿ ಕನ್ಯಾಣ ಪ್ರಗತಿ ಯುವಕ ಮಂಡಲಕ್ಕೆ ಪ್ರದಾನ ಮಾಡಲಾಯಿತು. ಲಯನ್ಸ್ ಕ್ಷೇತ್ರದಲ್ಲಿ ಕೆ ಸುರೇಶ್ ಪ್ರಭು, ಯಕ್ಷಗಾನ ಕ್ಷೇತ್ರದಲ್ಲಿ ಸುದರ್ಶನ ಉರಾಳ, ಕ್ರೀಡಾ ಕ್ಷೇತ್ರದಲ್ಲಿ ದಿನೇಶ್ ಗಾಣಿಗ, ಕೃಷಿ ಕ್ಷೇತ್ರದಲ್ಲಿ ಸುಬ್ಬಣ್ಣ ಗಾಣಿಗ ಅವರನ್ನ ಗೌರವಿಸಲಾಯಿತು. ಬಹುಮುಖ ಪ್ರತಿಭೆಯ ರೋಷನ್ ಗಿಲಿಯಾರ್, ಆದಿತ್ಯ ಆರ್ ಗಾಣಿಗ ಅವರನ್ನ ಪುರಸ್ಕರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಸಾಲಿಗ್ರಾಮ ಶ್ರೀ ಗುರುನರಸಿಂಹ ದೇವಳದ ಆಡಳಿತ ಮಂಡಳಿಯ ಅಧ್ಯಕ್ಷ ಕೆ ಅನಂತ ಪದ್ಮನಾಭ ಐತಾಳ್, ಉದ್ಯಮಿ ಜಯರಾಮ್ ವಿ ಶೆಟ್ಟಿ, ರಮೇಶ್ ಕುಮಾರ್ ಮುಂಬೈ, ಸುರೇಶ್ ಚಂದನ್, ಕಾರಂತ ಪ್ರತಿಷ್ಠಾನದ ಎಂ ಸುಬ್ರಾಯ ಆಚಾರ್ಯ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸಂಘದ ಮಾಜಿ ಅಧ್ಯಕ್ಷ ದಿವಂಗತ ಉದಯ್ ಪೂಜಾರಿ ಸ್ಮರಣಾರ್ಥ ಅಶಕ್ತರಿಗೆ ಸಹಾಯ, ಕೋಟ ಶಾಲೆಯ ಅಂಗನವಾಡಿ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ನಡೆಯಿತು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.